ಎಲ್ಲರಿಗೂ ನಮಸ್ಕಾರ. ನಾನು ಕರುಣಾಕರ ಬಳಕೂರು. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಾರ್ಯಕ್ರಮ. ಈ ದಿನದ ಸಂಚಿಕೆ 319. ಕಗ್ಗ ಗಾಯನವನ್ನ ಮಾಡಲಿಕ್ಕಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯನ್ನು ಕೇಳಿ ಬರೋಣ. ತೊರೆಯ ತೆರೆ ಸಾಲ್ಗಳೇಳುತ್ತ ಬೀಳುತ್ತಿರುವಂತೆ, ತೊರೆಯ ತೆರೆ ಸಾಲ್ಗಳು ಏಳುತ್ತ ಬೀಳುತ್ತಿರುವಂತೆ, ಪರಿಯುತ್ತಿರ್ದುದು ಪುರುಷ ಚೈತನ್ಯ ಲಹರಿ, ಅರಿಯದದು ನಿಲುಗಡೆಯ ತೊರೆಯದದು ಚಲಗತಿಯ, ಪರಬೊಮ್ಮನುಯ್ಯಲದು ಮಂಕುತಿಮ್ಮ, ಪರಬೊಮ್ಮನುಯ್ಯಲದು ಮಂಕುತಿಮ್ಮ. ಬಂಧುಗಳೇ, ನಿಸರ್ಗದ ಮಡಿಲಿನಲ್ಲಿರುವಂಥ ನದಿ ಇರಬಹುದು ಅಥವಾ ಕಡಲಿರಬಹುದು, ಅಲ್ಲಿ ಏಳುವಂಥ ಅಲೆಗಳು ಮನುಷ್ಯನ ಮನಸ್ಸಿನಲ್ಲಿ ಕೂಡ ನೂರಾರು ಬಾರಿ ಉಕ್ಕಿ ಹರಿಯುತ್ತದೆ. ಇದು ಎಲ್ಲರ ಅನುಭವಕ್ಕೂ ಕೂಡ ಬಂದಿರಬಹುದು. ಅದು ಕಾಲ ಸಮಯವನ್ನು ಮೀರಿ ನಿರಂತರವಾಗಿ ಹರಿಯುತ್ತಲೇ ಇರ್ತದೆ. ಆದರೆ ಅದು ಸ್ಥಿರವಲ್ಲ. ಈ ದಿನ ಇರ್ತದೆ, ಇನ್ನೊಂದು ದಿನ ಇರೋದಿಲ್ಲ, ಇನ್ನೊಂದು ದಿನ ಇರ್ತದೆ, ಮತ್ತೊಂದು ದಿನ ಇರೋದಿಲ್ಲ. ಹಾಗಾಗಿ ಅದು ಚಲನಶೀಲ ಗತಿಯಲ್ಲಿ ಇರ್ತದೆ. ಹಾಗಾಗಿ ಅದನ್ನು ಪರಮಾತ್ಮನು ಉಯ್ಯಾಲೆಯಂತೆ ಕೊಂಗೊಳಿಸುವ ಹಾಗೆ ತನ್ನ ಭಾವವನ್ನು ಅಲ್ಲಿ ಹೊಂದಿರ್ತಾನೆ ಎನ್ನುವುದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಅಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಪರಮಚೇತನದ ಶಕ್ತಿ ಇರುವುದನ್ನು ನಾವು ಕಂಡಿದ್ದೇವೆ. ಆದರೆ ಅದು ಅವರವರ ಅನುಭವಕ್ಕೆ ಬಂದಿರುವಂಥದ್ದು, ಅವರವರ ದೃಷ್ಟಿಕೋನಕ್ಕೆ ನಿಲುಕುವಂಥದ್ದು. ನದಿಯಲ್ಲಿ ಏಳುವಂಥ ಆ ತೆರೆಗಳಿರ್ಬೋದು, ಅದರ ಏರಿಳಿತಗಳಿರ್ಬೋದು, ಕಣ್ಣಿಗೆ ಕಾಣುವಾಗ ಅದು ರಸಾನುಭವವನ್ನು ಉಂಟು ಮಾಡ್ತದೆ. ಅಂತೆಯೇ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಕ್ರಿಯೆಗಳಿಗೆ ಸ್ಪಂದಿಸುತ್ತಾ ನಾವು ಅನುಭವಗಳನ್ನು ಪಡಿಬೇಕು. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಯಾವುದೋ ಒಂದು ಆ ಭಾವಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಹೀಗೆ ಸೃಷ್ಟಿಯನ್ನು ತಿಳಿಯುವಲ್ಲಿ ಕೆಲವೊಂದು ಕ್ರಿಯೆಯು ನಮಗೆ ಹೊಸ ಅನುಭವವನ್ನು ಅದು ಕೊಡ್ತದೆ. ಅಷ್ಟೇ ಅಲ್ಲ, ಹೊಸ ಕುತೂಹಲವನ್ನು ಕೂಡ ಅಲ್ಲಿ ಅದು ಹುಟ್ಟಾಗ್ತದೆ. ಹೀಗೆ ನಮ್ಮ ಬದುಕಿನ ಪಯಣವು ನಮ್ಮ ಭಾವಗಳ ಅಲೆಗಳಲ್ಲಿ ಸಾಗಿ ಹೋಗ್ತಾ ಇರಬೇಕು. ಪ್ರಕೃತಿಯಲ್ಲಿ ಪರಮಾತ್ಮನು ತಾನೇ ಸೃಷ್ಟಿ ಮಾಡಿರುವಂಥ ಈ ಜಗತ್ತಿನಲ್ಲಿ ಉಯ್ಯಾಲೆಯಂತೆ ಎಲ್ಲ ಕ್ಷಣಗಳನ್ನು ಆತ ನೋಡ್ತಾ ಇರ್ತಾನೆ, ಅನುಭವಿಸ್ತಾ ಇರ್ತಾನೆ. ಈ ಕ್ಷಣಗಳನ್ನು ಅನುಭವಿಸಲು ಬಲವಾದ ಆಧ್ಯಾತ್ಮಿಕವಾದಂಥ ಶಕ್ತಿ ನಮ್ಮದಾಗಿದ್ದಾಗ ಅದನ್ನು ನಾವು ಸಾಧಿಸಬಹುದು ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ನಮ್ಮ ಕಗ್ಗ ಮಾಲಿಕೆ ಜ್ಞಾನವೇ ಬೆಳಕು ಇಷ್ಟ ಆಯಿತು ಅಂತಾದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.